ಇವತ್ತು ವೀರರನ್ನ ಕೂಡಿಕೊಂಡು ಬಂದಿದ್ದೇನೆ. ಏನು ಅಂತ ನೋಡ್ತೇನೆ. ಒಳ್ಳೇದಾಗ್ಲಿಪ್ಪ. ನಮಸ್ಕಾರ ಮಾಡಿಕೊಳ್ತಾ ಇದ್ದೇನೆ ಅಲ್ವಾ? ಏನು ಪ್ರತಿನಿತ್ಯವೂ ನನ್ನ ಕಾಯಕ ಹೀಗೆ ನಿಮ್ಮನ್ನ ಕಂಡಾಗ ನಮಸ್ಕರಿಸ್ತೇನೆ. ಹೌದು, ಆದ್ರೆ ಇಂದು ಹಾಗಲ್ಲ. ರಣಕ್ಷೇತ್ರದಲ್ಲ ನೀ ನಮಸ್ಕಾರ ಮಾಡುದು. ಮಾಡಬಾರದು, ಮಾಡುದಿದ್ರು ಈ ಕ್ರಮದಲ್ಲಿ ಮಾಡಬಾರದು, ಅದನ್ನು ತಿಳಿದಿದ್ದೇನೆ. ಛಲದ ಮುಖೇನವಾಗಿ ಈಗ ನನಗೆ ಆಶ್ಚರ್ಯ ಆದದ್ದಕ್ಕೆ ಮತ್ತೇನಲ್ಲ, ಇಲ್ಲಿಯವರೆಗೆ
ಅತ್ತೆ ನೋಡ್ಲಿಲ್ಲ ನಾನು. ಹಾ ನನ್ನ ನಿನ್ನ ಭೇಟಿ ಬಹುಶಃ ಇದೇ ಪ್ರಥಮ. ಹಾ ಯಾವ ಕ್ಷೇತ್ರದಲ್ಲಿ? ಇಲ್ಲಿ ಈ ಕ್ಷೇತ್ರದಲ್ಲಿ. ನಕ್ಷತ್ರದಲ್ಲಿ ಗಂಡು ಹುಡುಗಿಯನ್ನ ಹುಟ್ಟು ಈ ರೀತಿಯಾಗಿರುವಂತ ಹಾ. ಸಾಹಸವನ್ನು ಮಾಡುವುದಕ್ಕೆ ಮುಂದಾಗ್ತಾ ಇದ್ದೆ. ಹಾ. ಅತ್ತೆ ಈ ರೀತಿ ನೀನು ಮಾಡಬಾರದು. ಇಗೋ ಆ ಕಾರಣಕ್ಕಾಗಿ ನಿನ್ನಲ್ಲಿಯೇ ಹೇಳ್ತಾ ಇದ್ದೇನೆ, ಏನಪ್ಪ, ಏನು? ಸುಮ್ಮನೆ ಮಾಡಿದ್ದು ತಪ್ಪಾಯ್ತು ಎಂಬುದಾಗಿ. ಶರಣಾದ್ಯ ಯಾವ ಯಾವ ವಿಷಯಕ್ಕೆ ಶರಣಾಗ್ಬೇಕು ಹೇಳಿ? ನೀನು ಯುದ್ಧ ಮಾಡಿದ ಯಾರೊಟ್ಟಿಗೆ? ನನ್ನ ಗಂಡನಲ್ಲಿ. ಅಲ್ವಾ? ಹೌದಪ್ಪ. ಅದೇನಾಗ್ತದೆ ಈಗ? ಅದು ನಾವೇನಂತ ಮನೆಗೆ ಹೋಗಿ ತೀರ್ಮಾನ ಮಾಡಿಕೊಳ್ತೇವೆ. ನಿನಗೆ ಹಾಗಿದ್ರೆ ಅದು ಮನೇಲಿ ಆಗ್ಬೇಕಿತ್ತು, ರಣರಂಗಕ್ಕೆ ಯಾಕೆ ಬಂತು? ಕೇಳಲಿಕ್ಕೆ ನೀನ್ ಯಾರಂತ ಬೇಕಲ್ಲ? ಯಾಕೆ? ನಿನ್ನ ಅಳಿಯ ನಾನಿದ್ದೇನೆ ನನಗೆ ಜೊತೆಗೆ. ನನಗೆ ನಿನ್ನನ್ನು ಕಂಡಾಗಲ್ಲ ನಿನ್ನ ಅಪ್ಪನ ನೆನಪಾಗುವುದು. ಸತ್ಯ ಹೌದು. ಯಾಕೆ ಗೊತ್ತಾ? ಅಪ್ಪ ರಾತ್ರಿ ಕರೆದದ್ದು ನನ್ನನ್ನು ನಿನಗೆ ಮದುವೆ ಮಾಡಿಸುವುದಕ್ಕೆ. ಒಟ್ಟಾರೆ ಬೀದಿಯಲ್ಲಿ ತಿರುಗ್ತಾ ಇರುವುದಲ್ಲ, ಅವನಿಗೆ ಒಂದು ಮದುವೆ ಮಾಡಿಸ್ಬೇಕು ಅಂತ. ಅವನು ನಿನ್ನನ್ನು ಕಂಡಾಗಲ್ಲ ಮದುವೆ ಪ್ರಕರಣ ನೆನಪಾಗುದು. ಹಾಗಾಗಿ ನನಗೆ ನಿನ್ನಪ್ಪ ಅಂದ್ರೆ ನನ್ನ ಅಣ್ಣನ ನೆನಪಾಗುದು ನನಗೆ. ಅದು ನನಗೆ ಸಮಸ್ಯೆ ಇಲ್ಲ. ಈಗ ನನಗೂ ಮದುವೆ ಆಗಿದೆ, ಆಗ್ಲಿಲ್ಲ ಅಂತಲ್ಲ. ನಾನು ಇಲ್ಲಿವರೆಗೆ ಸಮಸ್ಯೆ ಮಾಡ್ಕೊಂಡವನಲ್ಲ. ನೀ ಮೊದಲು ಮಾಡ್ಕೊಂಡವಲ್ಲ, ಇನ್ನು ಮಾಡ್ಕೊಳ್ಳೋದಿಲ್ಲ. ಅದು ಇವತ್ತು ನಿನ್ನ ಒಬ್ಬಳಿಂದಾಗಿ ಎಷ್ಟು ಜನ ಹಾರ್ತಿದ್ದಾರೆ, ಕುಣಿತಿದ್ದಾರೆ ಗೊತ್ತುಂಟ? ಗಂಡ ಹಿಂಡಿದ ಜಗಳ ಏನಂತ ನಾವು ತೀರ್ಮಾನ ಮಾಡಿಕೊಳ್ತಾ ಇದ್ದೆವು. ಹಾ. ಪ್ರಶ್ನಿಸುವುದಕ್ಕೆ ನೀನು ಅತ್ತೆಯನ್ನು ನೀನೇ ಬರುವುದಾ ಅಳಿಯ? ನಾನೇ ಬಂದಿದ್ದೇನೆ. ಸಂಬಂಧ ಇಲ್ಲ ನಿನಗೆ, ಹೋದ್ರಾಯ್ತು.